ಶಿರವಸ್ತ್ರ ಧರಿಸಿ ಕಾಲೇಜಿಗೆ ಬಂದ ವಿದ್ಯಾರ್ಥಿನಿಯರನ್ನ ಕೇಸರಿ ಶಾಲು ಪೇಟ ಧರಿಸಿ ಬಂದ ವಿದ್ಯಾರ್ಥಿಗಳು ಕಾಲೇಜು ಪ್ರವೇಶಿಸದಂತೆ ತಡೆದು ಪ್ರತಿಭಟನೆ ನಡೆಸಿದ ಘಟನೆ ಉಡುಪಿಯ ಎಂಜಿಎಂ ಕಾಲೇಜಿನಲ್ಲಿ ನಡೆದಿದೆ। ಈ ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯರು ಹಲವು ವರ್ಷದಿಂದ ಶಿರವಸ್ತ್ರ ಧರಿಸುತ್ತಿದ್ದರು। ಇದೀಗ ಅವರಿಗೆ ತಡೆಯೊಡ್ಡಲಾಗಿದ್ದು ಅವರನ್ನ ಕಾಲೇಜು ಹಾಗೂ ತರಗತಿಗೆ ಪ್ರವೇಶಿಸದಂತೆ ತಡೆಹಿಡಿಯಲಾಗಿದೆ। ಕಾಲೇಜು ಕ್ಯಾಂಪಸ್ನಲ್ಲಿ ಬಿಗುವಿನ ವಾತಾವರಣವಿದ್ದು ಪೊಲೀಸರು ಭದ್ರತೆಯನ್ನ ಕೈಗೊಂಡಿದ್ದಾರೆ। ಶಿರವಸ್ತ್ರ ಧರಿಸಿ ಬಂದ ವಿದ್ಯಾರ್ಥಿನಿಯರು ತರಗತಿಯ ಒಳಗೆ ಪ್ರವೇಶಿಸದಂತೆ ತಡೆಯಲಾಗಿತ್ತು। ಇದೀಗ ಮುಂದಿನ ಆದೇಶದವರೆಗೆ ಎಂಜಿಎಂ ಕಾಲೇಜು ಬಂದ್ಗೆ ಆದೇಶವನ್ನ ಪ್ರಾಂಶುಪಾಲರು ನೀಡಿದ್ದಾರೆ। ಕೋರ್ಟ್ ತೀರ್ಪು ಶೀಘ್ರದಲ್ಲೇ ಬರಲಿದೆ। ಕೋರ್ಟ್ ಆದೇಶ ಬಂದ ಬಳಿಕ ನಿರ್ಧಾರವನ್ನ ಕೈಗೊಳ್ಳುತ್ತೇವೆ ಎಂದು ಕಾಲೇಜಿನ ಪ್ರಾಂಶುಪಾಲರಾದ ದೇವಿದಾಸ್ ನಾಯಕ್ ಹೇಳಿದ್ದಾರೆ।